ಜಕ್ರಿಬೆಟ್ಟುವಿನಲ್ಲಿ ನಿರ್ಮಾಣಗೊಂಡ ನೂತನ ವೆಂಟೆಡ್ ಡ್ಯಾಂನಲ್ಲಿ ನೀರು ನಿಲುಗಡೆಗೊಳಿಸಿದ ಪರಿಣಾಮ ನದಿಗೆ ಸಂಪರ್ಕಿಸುವ ತೊರೆಯ ಮೂಲಕ ನೀರು ನುಗ್ಗಿ ಸ್ಥಳೀಯ ಜಕ್ರಿಬೆಟ್ಟು ಹಾಗೂ ಚೆಂಟಿಮಾರ್ ಪರಿಸರದ ಎಕರೆಗಟ್ಟಲೆ ಕೃಷಿ ಭೂಮಿಯು ನೀರಿನಲ್ಲಿ ಮುಳುಗಡೆಯಾಗಿ ಕೃಷಿಕರು ತೊಂದರೆ ಪಡುವ ಪರಿಸ್ಥಿತಿಯೊಂದು ನಿರ್ಮಾಣಗೊಂಡಿದೆ. ಅಡಿಕೆ ಹಾಗೂ ತೆಂಗಿನ ತೋಟದಲ್ಲಿ ಕೆಲ ದಿನಗಳಿಂದ ನೀರು ನಿಂತಿದ್ದು ರೈತರಿಗೆ ಕೃಷಿ ನಾಶವಾಗುವ ಆತಂಕವೊಂದು ಎದುರಾಗಿದೆ. ಬಂಟ್ವಾಳದ ಜಕ್ರಿಬೆಟ್ಟುವಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಮೂಲಕ ನಿರ್ಮಾಣಗೊಂಡ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ವಾರಗಳ ಹಿಂದೆ ಪ್ರಥಮ ಬಾರಿಗೆ ನೀರು ಸಂಗ್ರಹಣೆಯನ್ನ ಆರಂಭಿಸಲಾಗಿತ್ತು. ನದಿಯಲ್ಲಿ ನೀರು ಸಂಗ್ರಹಣೆಯಿಂದ ಸಾಕಷ್ಟು ಜನರು ಖುಷಿ ಪಟ್ಟುಕೊಂಡಿದ್ರು. ಡ್ಯಾಂನ ಪಕ್ಕದಲ್ಲೇ ಇರುವ ಬಂಟ್ವಾಳ ಪುರಸಭಾ ವ್ಯಾಪ್ತಿಗೊಳಪಟ್ಟ ಜಕ್ರಿಬೆಟ್ಟು ಚೆಂತಿಮಾರ್ ಪರಿಸರದ ಕೃಷಿಕರ ಅಡಿಕೆ ತೋಟ ನೀರಿನಲ್ಲಿ ಮುಳುಗಡೆಯಾಗಿ ಕೃಷಿ ನಾಶವಾಗುವ ಭೀತಿಯಿಂದ ಕಂಗಾಲಾಗಿದ್ದಾರೆ. ಸಾವಿರಾರು ಅಡಿಕೆ ಮರಗಳ ಬುಡದಲ್ಲಿ ಕೆಲವು ದಿನಗಳಿಂದ ನೀರು ತುಂಬಿಕೊಂಡು ಮರದ ಬುಡ ಕೊಳೆಯಲಾರಂಭಿಸಿದೆ. ತೋಟದಲ್ಲಿ ಮೊಣಕಾಲಿನವರೆಗೆ ನೀರು ತುಂಬಿಕೊಂಡು ತೋಟಕ್ಕೆ ಹೋಗಲಾಗದ ಸ್ಥಿತಿ ನಿರ್ಮಾಣಗೊಂಡಿದೆ. ಅಡಕೆ ಕೊಯ್ಯಲು ಸಾಧ್ಯವಾಗದೆ, ಮರದಿಂದ ಬಿದ್ದ ಅಡಿಕೆಗಳನ್ನು ಹೆಕ್ಕಲು ಸಾಧ್ಯವಾಗದೆ ನೀರಿನಲ್ಲಿ ತೇಲಾಡುತ್ತಿರುವುದನ್ನು ಕಂಡು ಕೃಷಿಕರ ಕರಳು ಚುರು ಎನ್ನುತ್ತಿದೆ. ಈ ನೀರಿನಲ್ಲಿ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳು ತೋಟ ಸೇರುತ್ತಿದೆ ಎಂದು ಕೃಷಿಕರು ಆರೋಪಿಸಿದ್ದಾರೆ. ಒಂದು ವಾರದಿಂದ ತೋಟದಲ್ಲಿ ನೀರು ತುಂಬಿಕೊಂಡು ಕೃಷಿ ನಷ್ಟವಾಗುತ್ತಿದ್ದರೂ ಯಾವುದೇ ಅಧಿಕಾರಿಗಳು ಇತ್ತ ಸುಳಿತಿಲ್ಲ. ರೈತರ ಅಹವಾಲನ್ನ ಆಲಿಸಿಲ್ಲ ಎಂದು ದೂರಿದ್ದಾರೆ. ಡ್ಯಾಂ ನಿರ್ಮಾಣಕ್ಕೆ ನಮ್ಮ ವಿರೋಧವಿಲ್ಲ. ಅಭಿವೃದ್ಧಿಯ ದೃಷ್ಟಿಯಿಂದ ಇಂತಹ ಸೌಕರ್ಯಗಳು ಅಗತ್ಯ. ಆದರೆ ಸಂಬಂಧಪಟ್ಟ ಸಂತ್ರಸ್ತ ರೈತರಿಗೆ ಸೂಕ್ತ ಪರಿಹಾರ ನೀಡಿ, ಜೊತೆಗೆ ಡ್ಯಾಂನಲ್ಲಿ ನೀರು ನಿಲ್ಲಿಸುವ ಮೊದಲು ಮಾಹಿತಿ ನೀಡಿ ನೀರು ಸಂಗ್ರಹಿಸಲಿ ಎಂದು ರೈತರು ಆಗ್ರಹಿಸಿದ್ದಾರೆ. ಜಯಶಂಕರಿ, ಭಾರತಿ, ವಸಂತ್ ಪೂಜಾರಿ, ಸಂಜೀವ್ ಪೂಜಾರಿ, ಚಂದ್ರಶೇಖರ್, ಆನಂದ್ ಪೂಜಾರಿ, ಮಾಧವ, ಉಮೇಶ್, ವಾಮನ, ಆನಂದ, ಚಂದಪ್ಪ, ದಾಸ ಎಂಬವರ ಅಡಿಕೆ ಹಾಗೂ ತೆಂಗಿನ ತೋಟ ಜಲಾವೃತಗೊಂಡಿದೆ. ಡ್ಯಾಮ್ ಹತ್ತಿನಿಟ್ಟು ನೀರು ಕಟ್ಟದಿದ್ದಾಪುರಿ ಫುಲ್ಲು ಇಡೀ ಚಂತಿ ನೆಟ್ಟ ತೋಟ ಪೂರ ಮುರ್ಕೋದು 10 ಎಕರೆ ಮುಟ್ಟ 10 ದಿನ ಜಾಸ್ತಿ ಅಂಡು ನೀರು ಪೂರ ತೋಟ ಕುರಿದು ಹಾಳಾಪುಂಡು. ನಾನು ಆಯ್ತಾ ಬೇರು ಪೂರ ಕುರಿದು ಪೂರ ಹಾಳಾಪುಂಡು. ಇಂಚಿನಂದಿತ್ತೆ ಅವು ದಾದಂದು ಅಧಿಕಾರನಕ್ಕಲು ಐತ ಬಗ್ಗೆ ಕ್ರಮ ತೆತ್ತು ನೋಡೊಂದು ಪಾತಿರ್ನು ಪೂರ ಇಂಕ ಕೃಷಿಗೆ ಮಸ್ತ್ ಹಾಳಾಗ್ತದೆ ಕೃಷಿ ಪೂರ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.